ಸೋಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಬಂಟ್ವಾಳ ತಾಲೂಕುದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಸಿದ್ದಕಟ್ಟೆದ ನಿಲಿಡೆ ಆಜನಿ ವರ್ಷದ ಸಿದ್ದಕಟ್ಟೆ ದಸರಾ 2 ದಿನ ನಡೆತುಂಡು ಬುಧವಾರ ಕಾಂಡೆ ಶ್ರೀ ಶಾರದಾ ಮೂರ್ತಿ ಪ್ರತಿಷ್ಠೆ ಮಲ್ತೇರೆ. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆದ ಕೇಂದ್ರ ಮೈದಾನೋಡು ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ಮುಕ್ಲೆಡ್ದು ಆಜನೆ ವರ್ಷದ ದಸರಾ ಮಹೋತ್ಸವ 2 ದಿನ ನಡೆತದೆ. ಮೂಲ ನಕ್ಷತ್ರದಾನಿ ಬುಧವಾರ ಕಾಂಡೆ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರಡು ಶ್ರೀ ಶಾರದಾ ಮೂರ್ತಿನ ಮೆರವಣಿಗೆ ಕೇಂದ್ರ ಮೈದಾನ ಕನತೇರು. ವಿದ್ವಾನ್ ಪ್ರಕಾಶ್ ಆಚಾರ್ಯರನ್ನ ದುಂಬಾಳ್ದೇರು ಶ್ರೀ ಶಾರದಾ ಮೂರ್ತಿ ಪ್ರತಿಷ್ಠೆ ಮಂತದ್ದು ಮಾಪೂಜೆ ಮಲ್ತೇರು. ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರಾಯ್ ಈ ಪೊರ್ತುಡು ಶಾರದೆಗೆ ಬೊಳ್ಳಿದ ಸೊತ್ತುಲೆನ್ನು ಸೇವಾರೂಪಡು ಒದಗಾದು ಫಲಪುರ್ಪದ ಒಟ್ಟುಗು ಮಲ್ಲಿಗೆ ಪೂ ಅರ್ಪಣೆ ಮಲ್ತದ್ದು ಇಂಬುನಟ್ಟೊಂಡಿರು. ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರರು ಬೇಬಿ ಕುಂದರ್ ಶಾರದಾ ಮಂಟಪಗೂ 25,000 ರೂಪಾಯಿ ಖರ್ಚಿಡು ಮರತ ಸಾಧನಲಿನ ಒದಗಾಯಿನ ನೋಣಯ್ಯ ಶಾರದೋತ್ಸವ ಆಚರಣೆ ಸಮಿತಿದ ಗುರ್ಕಾರರು ಮಹಾವೀರ ಜೈನ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತ್ತೇರು. ಸ್ವಾತಿ ವಿಜಯಕುಮಾರ್, ಶ್ರೀಮತಿ ಜಿನಶ್ರೀ, ಶ್ರೀಮತಿ ಸಂಕಮ್ಮ ಬೊಕ್ಕ ಶ್ರೀಮತಿ ನಯನತಾರ ಭಟ್ ಇಂಚ ಬೇತೆ ಬೇತೆ ವಲಯದ ಪೊಂಜು ಸಾಧಕರು ತುಡರ್ಬೋಳ್ಪ ಪೊತ್ತಾದು ಸಿದ್ದಕಟ್ಟೆ ದಸರಾ ಉದಿಪನ ಮಲ್ತೇರು. ಬೇತೆ ಬೇತೆ ಭಜನಾ ಮಂಡಳಿ ಸಂಘ ಸಂಸ್ಥೆ ಭಜನಾ ಸಂಕೀರ್ತನೆ ನಡೆತಂಡು. ಭಾರತದ ಬಾರಿಮಲ್ಲ ಸಮೂಹ ಸಂಸ್ಥೆ ಟಾಟಾ ಸನ್ಸ್ದ ಮರ್ಯಾದಿ ಗುರ್ಕಾರ್ಯರು ರತನ್ ಟಾಟಾ ಬುಧವಾರ ರಾತ್ರಿ ತೀರಿರು. 1997 ಸಂಸ್ಥೆದ ಗುರ್ಕಾರರಾದ ಸಂಸ್ಥೆನ $100 ಬಿಲಿಯನ್ ಬೆಲೆತ ಜಾಗತಿಕ ಮಟ್ಟದ ಸಾಮ್ರಾಜ್ಯ ಅದು ವಿಸ್ತಾರ ಮಲ್ತಿತ್ತೇರು. ಅರೆಗೆ 86 ವರ್ಷ ಪ್ರಾಯ ಆದಿತ್ತೇನೆ. ಉದ್ಯಮ ಕ್ಷೇತ್ರಡು ಟಾಟಾ ಸಂಸ್ಥೆದ ಪುದರ್ ಕೇನಂದನ ಕ್ಲಿಯರ್ಲ ಇಜ್ಜಿರ್ಪನೊಲಿ ಅಂಚಿನ ಮಾಮಲ್ಲ ಪುದರ್ ಟಾಟಾ ಕಂಪನಿಗಿತ್ತಲು. ಅಂಚಿನ ಭಾರತದ ಮಾಮಲ್ಲ ಸಮೂಹ ಸಂಸ್ಥೆ ಟಾಟಾ ಸಂಸ್ಥೆದ ಮರ್ಯಾದಿ ಗುರ್ಕಾರ್ಯರು ರತನ್ ಟಾಟಾ ಬುಧವಾರ ರಾತ್ರಿ ತೀರಿರು. ಅರೆಗೆ 86 ವರ್ಷ ಪ್ರಾಯ ದಂಗದಿತ್ತಂಡು. ಪ್ರಾಯ ದಂಗೊಂದು ಬತ್ತ ನಡೆದವರ ಹುಷರಿಜ್ಜಂದೆ ಅದು ಸೋಮವಾರ ಆಸ್ಪತ್ರೆ ಸೇರಿದಿತ್ತೇರು. ಬುಧವಾರ ಆರೋಗ್ಯ ಸ್ಥಿತಿ ಗಂಭೀರ ಆದ ಅರೆನ ಐಸಿಯುಗೂ ಪಾಡ್ದಿತ್ತಂಡು. 1997 ಟಾಟಾ ಕಂಪನಿದ ಗುರ್ಕಾರರಾಯಿ ಬೊಕ್ಕ ರತನ್ ಟಾಟಾ ಸಂಸ್ಥೆನ $100 ಬಿಲಿಯನ್ ಬಿಲಿತ ಲೋಕಮಟ್ಟದ ಸಾಮ್ರಾಜ್ಯ ಆದ ಮಲ್ಲೆ ಮಲ್ತದಿತ್ತೇರು. 2016 ಡಿಸೆಂಬರ್ ಟಾಟಾ ಸಮೂಹ ಸಂಸ್ಥೆದ ಗುರ್ಕಾರರ ಪಟ್ಟೊಡ್ದು ಸೇವೆ ಅಕೇರಿ ಆದಿತ್ತದೆ. 5 ಬೊಕ್ಕ ಮರ್ಯಾದಿ ಗುರ್ಕಾರರಾದ ದುಂಬರಿತಿತ್ತೇರು. ರತನ್ ಟಾಟಾ ಕರೆದು ಪೊಯ್ನಿಕ್ ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂಚ ಪಾಕಜನ ನಾಯಕರು ಬೇಜಾರು ತಿಳಿಪಾದೇರು. ರಾಜಮಾರ್ಗ ಅಗಿಲ ಮಲ್ಪನ ವಿಚಾರಡು ರಾಷ್ಟ್ರೀಯ ರಾಜಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಜನೊಕ್ಲಿನ ಬಗೆಟ್ ಸುಳ್ಳು ಸುದ್ದಿ ಪರಡೊಂದುಂಡೊಂದು ಹೋರಾಟ ಸಮಿತಿದ ಮರಿಯಮ್ಮ ಥೋಮಸ್ ದೂರ್ದೇರೆ. ಭೂಮಾಲೀಕರ ಹೋರಾಟ ಸಮಿತಿದ ಮರಿಯಮ್ಮ ಥೋಮಸ್ ಕುಡ್ಲಾಡು ಸುದ್ದಿ ಕುಟುಡು ಪಾತಿರ್ದು ರಾಜಮಾರ್ಗ ಅಗೆಲ ಮಲ್ಪನ ವಿಚಾರಡು ರಾಷ್ಟ್ರೀಯ ರಾಜಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಜನಕ್ಲಿನ ಬಗೆಟ್ ಸುಳ್ಳು ಸುದ್ದಿ ಲಕ್ಕವನುಂಡು. ಆಕಲು ಮಲ್ತಿನ ತಪ್ಪುಲಿನ ಮುಚ್ಚಿದು ಪಾಡಿರ ಜನಕ್ಕಳು ಸಾಕಾರ ಕೊರ್ಪುಜಿರಿಂದ ಸುಳ್ಳು ಪನಂದುಂಡೊಂದು ಏವರ ತೋಜಾಯರು. ಕುಡ್ಲದ ಬಿಕರ್ನ ಕಟ್ಟಿಡ್ದು ಕಾರ್ಲ ಮುಟ್ಟದ ಮಾರ್ಗನು ರಾಷ್ಟ್ರೀಯ ರಾಜಮಾರ್ಗ ಅಂದು ಘೋಷಣೆ ಮಲ್ತದು 16 ವರ್ಷ ಕರೆದಲು. ರಾಜಮಾರ್ಗ ನೋಟಿಫಿಕೇಶನ್ ಆಯ್ಬೊಕ್ಕ 30 ಮೀಟರ್ ಅಗೆಲದ ಮಾರ್ಗ ಕಟ್ಟಿರೆ ಭೂಮಿ ಸ್ವಾಧೀನ ಮಲ್ತೊನ್ನ ಕಾರ್ಯನ್ನ ಅಪಗನೆ ಶುರು ಮಲ್ತದುಂಡು. ಅಂಡ ಪದವುಡ್ದು ಬೈತುರ್ಲಿ ಮುಟ್ಟದ ಮಾರ್ಗವ್ರಿಗೂ ಮೂಜಿ ಸರ್ತಿ ಪಿರ ನೋಟಿಫಿಕೇಶನ್ ಮಲ್ತಂಡಲ ಭೂಮಿ ಸ್ವಾಧೀನ ಮಲ್ಪನ ಕಾರ್ಯ ನಡಪಾದಚ್ಚಿ. ಇಂಚಿಪ ಜಿಲ್ಲಾಧಿಕಾರಿ ಆಫೀಸ್ ನಡತ್ನ ಸಭೆಟ್ NHAI ಪ್ರಾಜೆಕ್ಟ್ ಡೈರೆಕ್ಟ್ ಈ ಮಾರ್ಗದ ಅಗೆಲ ಮಲ್ಪುನೆನೆ ಕೈ ಬಿಡ್ತುನು ಪಂತೇರು.
ಆತೆಯತ್ತು ಊರ್ದಕ್ಲು ಭೂಮಿ ಸ್ವಾಧೀನ ಮಲ್ಪನ ಕಾರ್ಯವು ಅಡ್ಡಿ ಮಲ್ತದಿರಂದು ದೂರ್ದೇರು ಒಂದು ಸತ್ಯ ಆತ್ ಅಸಲಿಗೆ 2014 79 ಕೋಟಿಗೆ ಅಂದಾಜಿ ಪಟ್ಟಿ ಇತ್ತೆ 280 ಕೋಟಿಗೆ ಏರ್ದಂಡು ಮುಲ್ಪದ ಭೂಮಿದ ಬಿಲೆ 3 ಲಕ್ಷದ್ದು 1 ಲಕ್ಷಗೆ ಏರ್ದಂಡು ಈ ಕಾರಣ ನೋಡಿದು ರಾಜಮಾರ್ಗ ಅಗೆಲ ಮಲ್ತೊಂದಿಜ್ಜೇರು ಅವು ಅತ್ತಂದೆ ಜನಕ್ಲಿನ ವಿರೋಧದ ಅತ್ತಂದು ಮರಿಯಮ್ಮ ಥೋಮಸ್ ಪಂಡೇರು ಸಮಿತಿದ ಪ್ರಕಾಶ್ ಚಂದ್ರ ಬ್ರಿಜೇಶ್ ಶೆಟ್ಟಿ ವಿಶ್ವಜಿತ್ ರತ್ನಾಕರ್ ಶೆಟ್ಟಿ ಸುದ್ದಿ ಕೂಟುಡಿದ್ದೇರೆ. ಈಗ ಅಧಿಕಾರಿಗಳು ಹೇಳುವಂಥದ್ದು ನಮಗೆ ಅಫಿಷಿಯಲಿ ಯಾವುದೂ ಬರಲಿಲ್ಲ. ನಾವು ಇತ್ತೀಚೆಗೆ DC ನಮ್ಮ ಸಂಸದರು ಶಾಸಕರು ಇವರೆಲ್ಲ ಇದ್ದು ಒಂದು ಮೀಟಿಂಗ್ DC ಆಫೀಸ್ನಲ್ಲಿ ಮಾಡಿದೆವು. ಆಗ PD ಅವರು ಹೇಳಿದರು ಏನು ಅಂತ ಹೇಳಿದರೆ, ಬಹುಶಃ ನಾವು ಅದನ್ನು ಪದವಿನ ಫ್ಲೈಓವರ್ನಿಂದ ನಾವು ಬೈತುರ್ಲಿ ತನಕ ಇರುವುದನ್ನು ರೋಡ್ ಮಾಡುವುದಿಲ್ಲ, ಬಿಟ್ಟು ಬಿಡ್ತೇವೆ ಅಂತ. ಅದರ ಉದ್ದೇಶ ಏನು ಅಂತ ಹೇಳಿದರೆ ಆಗ 79 ಇದ್ದದ್ದು ಈಗ 286 ಕೋಟಿ ಆಗಿದೆ. ಈ 286 ಕೋಟಿ ಆಗಬೇಕಿದ್ರೆ ಆಗ 30 ಮೀಟರ್ ತಗೊಂಡದ್ದು, ಈಗ 45 ಮೀಟರ್ ಅಂತ ಸಬ್ಸಿಕ್ವೆಂಟ್ 2020 ನೋಟಿಫಿಕೇಶನ್ 3 ಫೈನಲ್ ಆಗುವಾಗ 45 ಮೀಟರ್ ಮಾಡಿದ್ದಾರೆ. ಆಗ 30 ಇದ್ದದ್ದು ಈಗ ಅಫ್ಕೋರ್ಸು ರೇಷಿಯೋ ಜಾಸ್ತಿ ಆಗಿದೆ. ಯಾವುದು ಲ್ಯಾಂಡ್ ಎಕ್ವಿಸಿಷನ್ ಜಾಗ ಜಾಸ್ತಿ ಕೊಡಬೇಕಾಗಿದೆ. ಅದು ಅಲ್ಲದೆ 2016ರಲ್ಲಿ 3.5 ಲಕ್ಷ ಇದ್ದ ಜಾಗ ಈಗ 2020ಕ್ಕೆ ಬಂದಾಗ 9.5 ಆಯಿತು. ಆದ ಕಾರಣ ನಾವು ಅದನ್ನು ಅಷ್ಟು ಜಾಸ್ತಿ ಆಗಿದೆ, ಅದು ಕೈ ಬಿಡ್ತಾ ಇದ್ದೇವೆ ಅಂತ. 2020ರಲ್ಲಿ ಅದಕ್ಕೆ 9.5 ಲಕ್ಷ ಇತ್ತು. ಈಗ ಅಲ್ಲಿ ಸೆನ್ಸಿಗೆ 13.5 ಲಕ್ಷ ಈಗ ಸರ್ಕಾರದ ಬೆಲೆ ಉಂಟು. ಬಟ್ ಅವರು ನಮಗೆ ಕೊಡುವಂಥದ್ದು ಆಗದು 2020 ಫೈನಲ್ 3D ಆದ ಕಾರಣ 9.5 ಲಕ್ಷ ನಮಗೆ ಸೆನ್ಸಿಗೆ ಕೊಡುವಂಥದ್ದು. ಉದ್ಯಮಿ ಸಮಾಜ ಸೇವಕರು ಮುಮ್ತಾಜ್ ಆಲಿ ಜೀವದಿತು ನಿರಕಾರಣ ಆತನ ಆರೋಪಿಗಳು ಪಿರ ಮೂವರನ್ನು ಪೊಲೀಸರು ಬುಧವಾರ ಪತ್ತದೇರು. ಪ್ರಧಾನ ಆರೋಪಿಲು ರೆಹಮತ್ ಬುಕ ಶೋಯಬ್ನ ಅಂಗಾರೆ ಬಂಧನ ಮಲ್ತಿದ್ದಾರೆ. ಸುರತ್ಕಲ್ದ ದುಂಬದ ಶಾಸಕರು BA ಮೊಯ್ದೀನ್ ಬಾವ ಮೇರನ ಮಿಗ್ಗೆ ಶಾಲೆ ನಡಪೊಂದಿತ್ತಿನ ಸಮಾಜ ಸೇವಕರು ಮುಮ್ತಾಜ್ ಆಲಿ ಜೀವದತೊನ್ನ ಕೇಸಿಗೆ ಸಂಬಂಧ ಪೊಲೀಸರು ಬುಧವಾರ ಪಿರ ಮೂವರನ್ನು ಪತ್ತದೇರು. ಹನಿ ಟ್ರ್ಯಾಪ್ ಮಲ್ತದ್ದು ಕಾಸಿಗೆ ಬೇಡಿಕೆ ದಿದ್ದಿತ್ತಿನ ಮುಖ್ಯ ಆರೋಪಿಲು ರೆಹಮತ್ ಬುಕ ಶೋಯಬ್ ಮುಕ್ಲೇನು ಅಂಗಾರೆ ಪಾಣೀರ್ದ ಮಿಲ್ಕರಡು ಬಂಧನ ಮಲ್ತದಿತ್ತಂಡು. ಐದು ಬುಕ ಬಾಕಿ ಆರೋಪಿಲೈನ ಅಬ್ದುಲ್ ಸತ್ತಾರ್ ಮುಸ್ತಾಫಾ ಬುಕ ಶಾಫಿ ಮುಕ್ಲೇನು CCB ಪೊಲೀಸರು ಪತ್ತದು ಕಾವೂರು ಪೊಲೀಸ್ ಸ್ಟೇಷನ್ಗೆ ಹಾಜರು ಮಲ್ತಿದ್ದರು. ಮುಮ್ತಾಜ್ ಆಲಿ ಜೀವದಿಂದ ಗೊತ್ತಾಯಿ ಬೆರಿಕೆ ಮಾತಾ ಆರೋಪಿಲು ಪದ್ರಾಡಲಿತ್ತಿರು. ಬುಧವಾರ ತಿಕಲ್ದಪುರ್ನ ಆರೋಪಿಲು ಬೊಂಬೈಗೆ ಪದ್ರಾಡ ಆಯರ ಕೆನಿ ಮಲ್ತದಿತ್ತದೆ. ಬೆಳಗಾವಿ ದಿಂಗದಿತ್ತಿರು. ನಿಘಂಟದ ಮಾಹಿತಿದ ಮಿತ್ತು ಕಾರ್ಯಾಚರಣೆ ನಡಪಾದು CCB ಪೊಲೀಸರು ಅಕ್ಲಿನ ಪತ್ತದೇರು. ನವದುರ್ಗಿರಡು ಮಾರ್ನಿಮಿದ 7ನೇ ದಿನ ಬುಧವಾರ ಕಾಲರಾತ್ರಿದ ದಿನ ಆದಿತ್ತಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಬೊಕ್ಕ ದಸರಾ ಉಚ್ಚೆಯಡು ಸಾಮೂಹಿಕ ಚಂಡಿಕಾ ಹೋಮ ನಡಪಾದು ಪುಷ್ಪಾಲಂಕಾರ ಮಾಪೂಚೆ ಮಲ್ತೇರು. ಲೋಕೆಡಿ ಪುದರ್ ಪೋಯಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗಳು ಮಾರ್ನಿಮಿ ಉಚ್ಚಯ ನಡತೊಂದಿದ್ದು 1997 ಮಂಗಳೂರು ದಸರಾ ಭಾರಿ ಗಡ್ದು ನಡತದ ಬೈದಂಡು. ಈ ಸರ್ತಿ 34ನೇ ವರ್ಷದ ಕುಡ್ಲ ದಸರಾ ಆಚರಣೆ ಆವೊಂದಿತ್ತದು. ಮಾರ್ನಿಮಿದ 7 ದಿನ ಬುಧವಾರ ನವದುರ್ಗಿರಡು ಕಾಲರಾತ್ರಿನ ದಿನ ಆದಿತ್ತಂಡು. ಕುದ್ರೋಳಿ ಕ್ಷೇತ್ರಡು ಕಾಂಡೆ ಸಾಮೂಹಿಕ ಚಂಡಿಕಾ ಹೋಮ ನಡಪಾದು ಪೂರ್ಣಾಹುತಿ ಮಲ್ತೇರು. ಐದು ಬೊಕ್ಕ ನಿತ್ಯ ಹೋಮ ನಡಪವನಂಚ 7ನೇ ದಿನ ಕುಮಾರಿ ದುರ್ಗಾ ಹೋಮ ದಿಯೇರು. ಮಧ್ಯಾಹ್ನ ಪುಷ್ಪಾಲಂಕಾರ ಮಾಪೂಜೆ ನಡತಂಡು. ನಿಚ್ಚಲ ರಾತ್ರಿ ಪಗ್ಗಿಲು ಕುಡ್ಲ ದಸರಾ ತುಯರೆ ಭಾರಿ ಜನ ಸೇರೊಂದಿಲೇರು. ಬಯ್ಯಗ್ ಸಾಂಸ್ಕೃತಿಕ ಕಾರ್ಯಕ್ರಮಟು ಸಂತೋಷಿ ಮಾತಾ ಕಲಾಮಂಟಪಡು ಬಯ್ಯಗ್ ಸುಲೋಚನಾ ಏಕೆ ಮೇರಿಡ್ದು ಕಥಕ್ ನಲಿಕೆ ಮುಡ್ದು ಬತ್ತಂಡು. ರಾತ್ರಿ ಕುಡ್ಲದ ರಾಗಲಾಸ್ಯ ಕೂಟೊಡ್ದು ನಾದ ಝೇಂಕಾರ ಭಕ್ತಿಪದ ಜನಪದ ಗೀತ ವೈಭವ ಐದು ಬುಕ್ಕ ಕೊಡಿಯಲ್ ಬೈಲು ಸವಿ ಜೀವನಂ ನೃತ್ಯ ಕಲಾಕ್ಷೇತ್ರೊಡ್ದು ನೃತ್ಯಾಂಜಲಿ ಕಾರ್ಯಕ್ರಮ ನಡತಂಡು. ನವದುರ್ಗಿ ಶ್ರೀ ಆದಿಶಕ್ತಿ ಶಾರದಾ ಮಂಟಪಡು ಭಜನಾ ಸಂಕೀರ್ತನೆ ಕ್ಷೇತ್ರಡು ಶ್ರೀದೇವಿನ ಪುಷ್ಪಾಲಂಕಾರ ಮಾಪೂಜೆ ಆದು ಶ್ರೀ ಗೋಕರ್ಣನಾಥ ಬೊಕ್ಕ ಅನ್ನಪೂರ್ಣೇಶ್ವರಿ ದೇವಿನ ಮಾರ್ನಿಮಿದ ಉಚ್ಚಯ ಬಲಿ ನಡತಂಡು.
ಜಾತಿ ಲೆಕ್ಕದೆತ್ತನೆತ ವರದಿನ ಅಕ್ಟೋಬರ್ 17 ಮಂತ್ರಿ ಮಂಡಲದ ದುಂಬುದಿ ಏರಿಯುತ್ತದೆ. ಈ ಬಗ್ಗೆ ಚರ್ಚೆ ನಡಪುಣುಂದು ಕರ್ನಾಟಕ ರಾಜ್ಯ ಪಿರವರಿದ್ನ ವರ್ಗುಲಿನ ಆಯೋಗದ ದುಂಬುದ ಗುರುಕಾರ್ಯರು ಜಯಪ್ರಕಾಶ್ ಹೆಗ್ಡೆ ಪಂತೇರು. ಕರ್ನಾಟಕ ರಾಜ್ಯ ಪಿರವರಿದ್ನ ವರ್ಗುಲಿನ ಅಭಿವೃದ್ಧಿ ಆಯೋಗದ ದುಂಬುದ ಗುರುಕಾರ್ಯರು ಜಯಪ್ರಕಾಶ್ ಹೆಗ್ಡೆ ಸುದ್ದಿ ಮಾಧ್ಯಮದ ಕಡಪಾತಿರ್ದು ಅಕ್ಟೋಬರ್ 17 ಜಾತಿ ಲೆಕ್ಕದೆತ್ತನ ವರದಿ ಮಂತ್ರಿ ಮಂಡಲದ ಎದುರು ಬರೆಯರೆಯುತ್ತದೆ. ಈ ಬಗ್ಗೆ ಚರ್ಚೆ ನಡಪೆರ ಉಂಡು. ಫೆಬ್ರವರಿ 29 ಮುಖ್ಯಮಂತ್ರಿಗಳಿಗೆ ವರದಿ ಕೈ ಪಗತ್ ನೀಡಿದ ಬೊಕ್ಕ ವರದಿ ಪಿದಾಯಿ ಪಾಡಿರೆ ಭಾರಿ ಒತ್ತಡ ಬೈದಿಂದು. ಈ ಒತ್ತಡದ ಬೊಕ್ಕ ಮುಖ್ಯಮಂತ್ರಿಗಳು ಒಂದೇನು ಮಂತ್ರಿ ಮಂಡಲದ ಎದುರುದಿದ್ದು ಚರ್ಚೆ ಮಲ್ಕೊಂಡು ಒಂದು ಪಂಡನವು ಸಂತೋಷದ ಸಂಗತಿ. ಕೆಲವು ಬಲವಾಯಿನ ಸಮಾಜದ ನಾಯಕರು ವಿರೋಧ ತೋಜಾ ಹೊಂದಿತ್ತದು. ಅಕ್ಲೆಗ್ಲ ಮಂತ್ರಿ ಮಂಡಲದ ಚರ್ಚೆ ಹಿಡಿದ ಬೊಕ್ಕ ವಿಷಯ ಗೊತ್ತಾಪನೊಂದು ಅರ್ಪಂಡೇರು. ವರದಿನ ತೂವಂದೆ ಓದಂದೆ ವಿರೋಧ ಮಲ್ಪೆರ ಬಲ್ಲಿ ಓದು ನಡೆದ ಬೊಕ್ಕ ತಪ್ಪು ಇತ್ತಿನ ಸಲಹೆ ಕೊರಳು. ರವಿಕುಮಾರ್ ಬೊಕ್ಕ ಆರ್ ಅಶೋಕ್ ಈ ಬಗೆಟ್ ಪಾತ್ರ ಪಂಡ ನಡೆದವರ ಮುಖ್ಯಮಂತ್ರಿಲ ಸಮಾಧಾನೋಡು ಉಳ್ಳೀರು. ಈ ವರದಿ ತಯಾರು ಮಲ್ಪೆರೆ 123 ಕೋಟಿ ರೂಪಾಯಿ ಖರ್ಚು ಆದಿತ್ತದು. ವರದಿನ ದೆತ್ತನೋಡು ಒಂದು ಎಣ್ಣ ಭಿನ್ನಯ ಒಂದು ಜಯಪ್ರಕಾಶ್ ಹೆಗ್ಡೆ ಪಂತೇರು. ಕೊನೆಯ ದಿನ ನಂದು ಅಧ್ಯಕ್ಷನಾಗಿ ಹಿಂದುಳಿದ ವರ್ಗದ ಆಯೋಗದ್ದು ಅದೇ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ಹಸ್ತಾಂತರವನ್ನು ಮಾಡಿ ಬಂದಿದ್ದೇವೆ. ನಾವು ಇಷ್ಟವರೆಗೆ ಭಾಳ ಒತ್ತಡವನ್ನು ನಾವು ಹಾಕ್ತಾ ಇತ್ತು. ಈಗ ಎಲ್ಲ ಹಿಂದುಳಿದ ವರ್ಗದವರು ಶುರು ಮಾಡಿದ್ದಾರೆ ಒತ್ತಡವನ್ನು ಹಾಕಲಿಕ್ಕೆ. ಮೊನ್ನೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ನಾವೇ ಎಲ್ಲ ಹೋಗಿತ್ತು, 3 ಜನ ಹಿಂದಿನ ಅಧ್ಯಕ್ಷರುಗಳು ಹೋಗಿತ್ತು. ಅವರು ನೇರವಾಗಿ ಹೇಳಿದ್ದಾರೆ, ಕಾಂತರಾಜ್ ಅವರ ಇದ್ದಾಗ ಸಮೀಕ್ಷೆಯನ್ನು ಮಾಡಿದೆ, ವರದಿಯನ್ನು ಕೊಟ್ಟದನ್ನು ಹಿಂದಿನ ಸರ್ಕಾರಗಳು ಒಪ್ಪಲಿಲ್ಲ. ಈಗ ಜಯಪ್ರಕಾಶ್ ಹೆಗ್ಡೆ ಅವರಿಗೆ 3 ತಿಂಗಳು ಟೈಮ್ ಕೊಟ್ಟಿತ್ತು. ಅವರು ಅದನ್ನು ಸಂಪೂರ್ಣ ಮಾಡಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದನ್ನು 18ನೇ ತಾರೀಕು ಕ್ಯಾಬಿನೆಟ್ಗೆ ಇಡ್ತೇವೆ ಅಂತ ಹೇಳಿ ಆಗಿದೆ. ಅದರಿಂದ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಕೊಡಿಲ್ಲ. ಯಾಕಂದರೆ ನಮ್ಮದೊಂದು ವರದಿ ಕ್ಯಾಬಿನೆಟ್ ಮುಂದೆ ಹೋಗಿ ಚರ್ಚೆ ಆಗಿ ಅದನ್ನು ಅಕ್ಸೆಪ್ಟ್ ಆದರೆ ಪ್ರಾಯಶಃ ಇಟ್ಸ್ ಎ ಪರ್ಮನೆಂಟ್ ಡಾಕ್ಯುಮೆಂಟ್, ಶಾಶ್ವತವಾಗಿ ಉಳಿಯುವಂಥ ಒಂದು ವರದಿ ಅಲ್ವಾ. ಅದರಿಂದ ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು 18ಕ್ಕೆ ಅದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ನೇರವಾಗಿ ತಗೊಳ್ತಾರೋ ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿ ಅದನ್ನು ಚರ್ಚೆಗೆ ಕೊಡ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಆಗಲಿ ಅಂತ ನಾನು ಹಾರೈಸ್ತೇನೆ. ವೈಜ್ಞಾನಿಕ ಅಂದರೆ 54 ಇದನ್ನು ಕೊಟ್ಟು ಪಾಯಿಂಟ್ಸನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಅದರ ಮೇಲೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಆಗಿದೆ. ಅದರ ಬೇಸಿಸ್ನಲ್ಲಿ ಅವರು ವರದಿಯನ್ನು ತಂದಿದ್ದಾರೆ. ಅವರು ಕೆಲವರು ಹೇಳುವಂಥದ್ದು ನಮ್ಮ ಜಾತಿದು ಎಲ್ಲವನ್ನು ಒಂದೇ ಕಡೆ ಸೇರಿ ಅದನ್ನು ನೋಡಲಿ, ಅವ್ರಿಗೆ ಗೊತ್ತಾಗ್ತದೆ ಸೇರಿಸಿದ್ದಾರೆ ಇಲ್ವಾ ಅಂತಂದ್ರೆ ಓದಿದ ಮೇಲೆ ಗೊತ್ತಾಗೋದಲ್ವಾ. ವಿಧಾನ ಪರಿಷತ್ ಓಟ್ಗೂ ಸಮರ್ಥ ಅಭ್ಯರ್ಥಿ ರಾಜು ಪೂಜಾರಿನ ಉಂಟಾದ 6 ಗೆಂದಿರೆ ಶಕ್ತಿ ಮೀರಿದ ಪುಣೆ ಉಣ್ಣುವುದು ಕಾಂಗ್ರೆಸ್ ಪಕ್ಷದ ಒತ್ತುಗುರುಕಾರ್ಯರು ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಜವಾಬ್ದಾರಿ ವಹಿಸೋಣ ಎಂಸಿ ವೇಣುಗೋಪಾಲ್ ಕುಡ್ಲಡ್ ಪಂತೇರು. ಕಾಂಗ್ರೆಸ್ ಪಕ್ಷದ ಒತ್ತುಗುರುಕಾರ್ಯರು ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಜವಾಬ್ದಾರಿ ವಹಿಸೋಣ ಎಂಸಿ ವೇಣುಗೋಪಾಲ್ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿ ಕುಟುಡು ಪಾತಿರದೆ ಸ್ಥಳೀಯ ಸಂಸ್ಥೆನ ಓಟು ನಡಪೆರೆ ಉಪ್ಪು ನಡೆದವರ ಕಾಂಗ್ರೆಸ್ ಪಕ್ಷ ಮಾತ ಅಟ್ಟಣೆ ಮಲ್ತೊಂದುಂಡು ರಾಜು ಪೂಜಾರಿ ಪಂಪನ ಸಮರ್ಥ ಅಭ್ಯರ್ಥಿನಿ ಓಟುಗುಂತದ 6 ಗೆಂದೆರೆ ಶಕ್ತಿ ಮೀರಿದು ಪುಣೆ ಓಡುವಂದು ಪಂಡೇರು. ರಾಜಕೀಯ ಪಕ್ಷಡುಪುನ ಅರನ ನಿಷ್ಠೆ ಪ್ರಾಮಾಣಿಕತೆ ಬೊಕ ಪಕ್ಷಗೂ ಬೆಂದನ ಅರನ ಕಾರ್ಯ ನಮನಿತುದು ಸಮರ್ಥ ಅಭ್ಯರ್ಥಿಯಾದ ಪಂಥದ ಕಲಕು ಜಪುಡಾದಂಡು 6 ಗೆಂದಿರೆ ನಮ್ಮ ಮಾತ ಪ್ರಯತ್ನ ಮಲ್ಪಡು ಸಮಾಜದ ಅಕೇರಿದ ಜನಕ್ಕುಲ್ಲ ನಮ್ಮ ಸರ್ಕಾರ ಕೊರೋನಾ ಸವಲತ್ತುಲೇನು ನಮ್ಮ ಸರ್ಕಾರದ ಉದ್ದೇಶಲೇನು ಗ್ಯಾರಂಟಿ ಯೋಜನೆಲೇನು ಬುಡಂದೆ ಪ್ರಚಾರ ಮಂತದ್ದು ನಮ್ಮ ಅಭ್ಯರ್ಥಿ ಗೆಂದೆರೆ ಪುಣೆಕಾಂದು ವೇಣುಗೋಪಾಲ್ ಪಂಡೇರು. ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಕರ್ನಾಟಕ ಗುಂಪು ಅಭಿವೃದ್ಧಿ ನಿಗಮದ ಗುರುಕಾರ್ದಿ ಮಮತಾ ಡಿಎಸ್ ಗಟ್ಟಿ, ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಪದ್ಮರಾಜ್ ಆರ್ ಪೂಜಾರಿ, ಜಿಲ್ಲಾ ಕಾಂಗ್ರೆಸ್ ಪುಂಜರನ ಘಟಕದ ಗುರುಕಾರ್ದಿ ಶಾಲೆಟ್ ಪಿಂಟೋ ಸುದ್ದಿ ಕೊಟ್ಟುಡಿದ್ದೇರು. ಈ ಚುನಾವಣೆಯಲ್ಲಿ ನಾವು ರಾಜು ಪೂಜಾರಿ ಅಂತ ಒಬ್ಬ ಸಮರ್ಥ ನಾಯಕ, ಸ್ಥಳೀಯ ಸಮಸ್ಯೆಗಳಲ್ಲಿ ಅನುಭವ ಇರತಕ್ಕಂಥವರು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯಿತಿ ಮಟ್ಟದಿಂದ, ತಾಲೂಕು ಪಂಚಾಯಿತಿ ಮಟ್ಟದಿಂದ, ಜಿಲ್ಲಾ ಪಂಚಾಯಿತಿ ಮಟ್ಟದಿಂದ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ವಿವಿಧ ಸಹಕಾರ ಸಂಘಗಳಲ್ಲಿ ಮತ್ತು BCC ಬ್ಯಾಂಕಲ್ಲಿ ನಿರ್ದೇಶಕರಾಗಿ ಎಲ್ಲ ರೀತಿಯ ಸಹಕಾರ ಸಂಘಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅದರ ಅನುಭವವನ್ನು ಪಡೆದಿರ್ತಕ್ಕಂಥವರು ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಅವರ ಸೇವೆ ಅನುಭವ ಈ ಕ್ಷೇತ್ರಕ್ಕೆ ಅವರ ಅಭ್ಯರ್ಥಿಯಾಗಿ ಚುನಾಯಿತರಾಗಿದ್ದರೆ ಇದು ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅನ್ನೋದು ಉದ್ದೇಶದಿಂದ ನಾವು ನಮ್ಮ ಅಭ್ಯರ್ಥಿಗೆ ಮತ ಕೊಡಿ ಅಂತೇಳಿ ಪಕ್ಷಾತೀತವಾಗಿ
ನಾವು ಮತ ಕೇಳೋದಕ್ಕೆ ನಿಶ್ಚಯಿಸಿದ್ದೀವಿ. ನಮ್ಮ ಅಭ್ಯರ್ಥಿಯ ಮೆರಿಟ್ ಇದೆ, ನೀವು ನಮಗೆ ಮತ ಕೊಡಬೇಕಂತ ನಾವು ತೀರ್ಮಾನಿಸಿದ್ದೀವಿ. ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಗಳು 3ನೇ ವರ್ಷದ ಉಚ್ಚಿಲ ದಸರಾ 2024 ಭಾರಿ ಗಡ್ದು ನಡೆತುಂಡು. ಮಾರ್ನಿಮಿದ 7ನೇ ದಿನ ಬುಧವಾರ ಅಪ್ಪೆ ಶ್ರೀ ಕಾಲರಾತ್ರಿ ದೇವಿನ ಆರಾಧನೆ ನಡೆತ್ತದೆ. ಉಡುಪಿ ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಗಳು ನಡೆತುಂದಿಪ್ಪನ 3ನೇ ವರ್ಷದ ಉಚ್ಚಿಲ ದಸರಡು ಮಾರ್ನಿಮಿದ 7ನೇ ದಿನ ಬುಧವಾರ ಅಪ್ಪೆ ಶ್ರೀ ಕಾಲರಾತ್ರಿ ದೇವಿನ ದಿನ ಆದಿತ್ತಂಡು. ಕಾಂಡೆ ರಿಚ್ಚ ಚಂಡಿಕ ಹೋಮ நடப்பாயிரு. ಮಧ್ಯಾಹ್ನ ನವದುರ್ಗೆರಿಗೆ ಮಹಾಮಂಗಳಾರತಿ ಮಾಪೂಜೆ நடப்பாது. ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಬಯ್ಯಗು ಶಾಲಿನಿ ಜಿ ಶಂಕ ಸಭಾಂಗಣಗಳು ಭಜನಾ ಕಾರ್ಯಕ್ರಮ ಸಭಾಲೇಸು 5 ಬೊಕ್ಕ ಪೊಂಜಲೆಡ್ದು ಸಾಮೂಹಿಕ ಕುಂಕುಮಾರ್ಚನೆ ಸೇವೆ ನಡೆತಂಡು. ಊರದ ಪೊಂಜಲೆಡ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ಪುತ್ತೂರು ದಾರ್ನಿಲಿಟ್ಟು ನೃತ್ಯ ಗುರು ವಿದುಷಿ ಶ್ರೀಮತಿ ರೋಹಿಣಿ ಉದಯರ್ನ ಶಿಷ್ಯರು ನೃತ್ಯ ರಂಜನಿ ಕಾರ್ಯಕ್ರಮ நடப்பாது ಕೊರಿಯರು. ರಾತ್ರಿ ನವದುರ್ಗಿರಿಗೆ ಮಾಪೂಜೆ ಬೊಕ್ಕ ಶ್ರೀ ಚಂಡಿಕಾ ಕಲ್ಪೋಕ್ತ ಪೂಜೆ ನಡೆತಂಡು. ಉಚ್ಚಿಲ ದಸರದ ಸಾರಥಿ ಡಾಕ್ಟರ್ ಜಿ ಶಂಕರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟ್ಯನ್, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಗಿರಿಧರ ಸುವರ್ಣ, ದಸರಾ ಉಚ್ಚಯ ಸಮಿತಿ ಗುರುಕಾರ್ಯರು ವಿನಯ್ ಕರ್ಕೇರ, ಮಹಾಜನ ಸಂಘದ ಪೊಂಜಿರಣ ಘಟಕದ ಗುರುಕಾರ್ದಿ ಉಷಾರಾಣಿ, ಕಾಪು ನಾಲ್ಪಟ್ನ ಮೊಗವೀರ ಸಂಘದ ಸುಗುಣ ಕರ್ಕೇರ ಸೇರಿನಂಚ ಮಾತ ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತೇರು. ಕೃಷ್ಣ ಶರಣಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. कर्म करिष्ये जगद्वन्यतराय नमः विकटाय नमः धूमकेतवे नमः गणाध्यक्षाय गणकर्षिः यजर्गाजत्रे छन्दः गणपतिर्पत्रं समर्पयामि वैष्णव्ये नमः कमलपत्रं समर्पयामि क्षेमङ्कर्ये नमः श्रीविद्यायै नमः श्रीहरिवल्लभायै नमः कुर्महे समेकाभान् कामकामाय मह्यं कामेश्वरो वैश्वरो ददातु. ಈ ದಿನ ನಾವು ನವರಾತ್ರಿ ಕುಡ್ಲದ ಡೊಂಗರಕೇರಿ ಅಡ್ಡ ಮಾರ್ಗದ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನಗಳು ಶ್ರೀ ಶಾರದಾ ಸ್ವರ್ಣ ಮಹೋತ್ಸವ ನಡೆತುಂಡು. ಮೂಲ ನಕ್ಷತ್ರದ ದಿನ ಬುಧವಾರ ಶ್ರೀ ಸರಸ್ವತಿ ಹವನ, ಗುರುವಾರ ಶ್ರೀ ಚಂಡಿಕಾ ಹವನ நடப்பாயிரு. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾ ಮಹಾ ಪ್ರಾರ್ಥಾಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ವಿದ್ಯಾಧಿದೇವತೆ ಬರೌದ ಯಜಮಾಂದಿ ಬ್ರಹ್ಮದೇವನ ರಾಣಿ ಶ್ರೀ ಸರಸ್ವತಿ ದೇವಿರಿನ ಮಾರ್ನಿಮಿದ ಮೂಲ ನಕ್ಷತ್ರದಾನಿ ಆರಾಧನೆ ಶುರು ಮಲ್ತದು. ವಿಜಯದಶಮಿಗೆ ಅಕೇರಿ ಮಲ್ಪನ ಸಂಪ್ರದಾಯ ಉಂಡು. ಮೂರ್ತಿ ಪ್ರತಿಷ್ಠೆ ಮಲ್ಪನಕ್ಲು ಮೂಲ ನಕ್ಷತ್ರದಾನಿ ಶಾರದಾ ಪ್ರತಿಷ್ಠೆ ಮಲ್ತದು. ವಿಜಯದಶಮಿಗೆ ಮಣ್ಣದ ಮೂರ್ತಿನ ನೀರಿಗೆ ಬುಡ್ಪೇರು. ಕುಡ್ಲದ ಡೊಂಗರಕೇರಿ ಅಡ್ಡಮಾರ್ಗದ ವರ್ಕಾಡಿಲೆಯಿಂದ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನಗಳು ವರ್ಷಲ ಶ್ರೀ ಶಾರದಾ ಮಹೋತ್ಸವ ನಡೆಸುತ್ತಿದೆ. ಈ ಸರ್ತಿ 5ನೇ ವರ್ಷದ ಕಾರ್ಯಕ್ರಮನು ಸ್ವರ್ಣ ಮಹೋತ್ಸವ ಆದ 11 ದಿನ ಆಚರಣೆ ಮಲ್ತೊಂದುಲ್ಲೇರು. ಅಕ್ಟೋಬರ್ 5 ಕಾಂಡೆ ಶ್ರೀ ಶಾರದಾ ಪ್ರತಿಷ್ಠೆ ಮಲ್ತಿತ್ತದೆ. 13 ಐತಾರ ವಿಜಯದಶಮಿದಾನಿ ಮೆರವಣಿಗೆ நடப்பாது. ಮೂರ್ತಿನ ನೀರಿಗೆ ಬುಡಿಯರೆ ಕಾರ್ಯಕ್ರಮ ಪಾಡೊಂದೇರು. ಆಜನ ದಿನ ಬುಧವಾರ ಕಾಂಡೆ ಶ್ರೀ ಸರಸ್ವತಿ ಹವನ நடப்பாது. ಮೂಲ ನಕ್ಷತ್ರಡು ಶ್ರೀ ಶಾರದಾ ಪೂಜೆ நடப்பாயிரு. ಮಧ್ಯಾಹ್ನ ಪೂರ್ಣಾಹುತಿ ಮಲ್ತದು ಮಾಪೂಜೆ நடತಂಡು. ಈ ಪೋರ್ತುಡು ಶ್ರೀ ಅರ್ಕ ಮಹಾಗಣಪತಿ ಶಾರದಾ ಮಹೋತ್ಸವ ಸಮಿತಿದ ಪದಾಧಿಕಾರಿಗಳು ನಮ್ಮ ಕುಡ್ಲ ಚಾನಲ್ಗೆ ಮಾಹಿತಿ ಕೊರದು ಪಾತಿರ್ದು ಶ್ರೀ ಶಾರದಾ ಸ್ವರ್ಣ ಮಹೋತ್ಸವ ಬಗ್ಗೆ ತಿಳಿಪಾಯಿರು. 7ನೇ ದಿನ ಗುರುವಾರ ಕಾಂಡೆ ದೇವದಾಸ್ ಗಣಪತಿ ಪೈ ಸಂಸ್ಥದ ಯಜಮಾನಿರು ಮಹೇಶ್ ಪೈ ಶ್ರೀ ಚಂಡಿಕಾ ಹವನ நடப்பாது ಕೊರಿಯರು. ವೇದಮೂರ್ತಿ ಪಿ ರಾಮಕೃಷ್ಣ ಭಟ್, ಏಕನಾಥ ಭಟ್, ರಾಮನಾಥ ಭಟ್, ಗುರುರಾಜ ಆಚಾರ್ಯ, ಗೋವರ್ಧನ ಭಟ್, ಕೃಷ್ಣಾನಂದ ಭಟ್, ನರಹರಿ ಗೋಕುಲಾಚಾರ್ಯ, ಅರ್ಕೇಶ ಭಟ್ ಬೊಕ್ಕ ಪುರುಷೋತ್ತಮ ಭಟ್ ಚಂಡಿಕಾ ಹವನಡು ಪುರೋಹಿತರಾದ ಪಾಲ್ದೆ ತೊಂದಿರು. ಮಧ್ಯಾಹ್ನ ಕುಮಾರಿ ಪೂಜೆ ಆದ ಚಂಡಿಕಾ ಹವನದ ಮಹಾಪೂರ್ಣಾಹುತಿ நடತಂಡು.
ಶಾರದಾ ಮಹೋತ್ಸವದ ಈ ಸಲ ಒಂದು 50ನೇ ವರ್ಷ. ಈ 50 ವರ್ಷ ಅಂದರೆ 25ನೇ ವರ್ಷ ನಾವು 1999ರಲ್ಲಿ ಒಂದು ಆಚರಣೆ ಮಾಡಿದ್ದೆವು. ಆ ಸಮಯದಲ್ಲಿ ಒಂದು ದಿನ ಚಂಡಿಕಾ ಹೋಮ, ಅದರ ಮುಂಚಿನ ದಿನ ಸರಸ್ವತಿ ಹೋಮ. ಹೀಗೆ ಆ ಸಮಯದಲ್ಲಿ ಮೊದಲ ಬಾರಿಗೆ ಇಲ್ಲಿ ನಾವು ಒಂದು ಹವನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ನಂತರ ಏನಾದರೂ ಒಂದು 2000 ಇಸ್ವಿಯಲ್ಲಿ ಹಾಗೆ ಖಾಲಿ ಒಂದು ಶಾರದಾ ಉತ್ಸವ ಮಾತ್ರ ಆಯಿತು. 2001ರಲ್ಲಿ ಹಾಗೆ ಖಾಲಿ ಉತ್ಸವ ಆಯಿತು. 2002ನೇ ಇಸ್ವಿಯಲ್ಲಿ ಏನಾಯ್ತು ಅಂದರೆ ಎಲ್ಲರಿಗೊಂದು ಮನಸ್ಸಿಗೆ ಒಂದು ಸರಸ್ವತಿ ಹವನವನ್ನು ನಾವು ಮಾಡಬೇಕು ಅಂತ ಹೇಳಿಕೊಂಡು ಪುನಃ ಒಂದು ಅಭಿಪ್ರಾಯ ಬಂತು. ಅಭಿಪ್ರಾಯ ಬರುವಾಗ ಏನಂತ ಆಯ್ತಂದರೆ ಜನರು ಸಹಕಾರ ಸಿಕ್ಕಿದ್ದು ಅದಕ್ಕೆ. ಒಂದು ಹವನ ಆದ ನಂತರ ಒಂದು ಊಟ ಮಾಡಬೇಕು, ಅದಕ್ಕೊಂದು ಸಮಾರಾಧನೆ ಅಂತ ಹೇಳ್ತಾರೆ. ಯಾಕೆಂದರೆ ಈ ಪ್ರತಿಯೊಂದು ಹವನ ಆಗಲಿ ಪೂಜೆ ಆಗಲಿ ಅದು ಕೊನೆಗೊಳ್ಳುವುದು ಎಲ್ಲಿ ಅಂದರೆ ಒಂದು ಸಮಾರಾಧನೆ, ಅಲ್ಲಿ ಒಂದು ಅನ್ನ ಸಂತರ್ಪಣೆ ಆಗಬೇಕು. ಯಾಕೆಂದರೆ ಬಂದ ಜನರಿಗೆ ಹಸಿವು ನೀಗಬೇಕು. ಹಸಿವು ನೀಗಿಕೊಂಡು ಅವರಿಗೆ ಸಂತೃಪ್ತಿ ಆಗಬೇಕು, ಆಗ ಮಾತೆಗೆ ಸಂತೃಪ್ತಿ ಆಗ್ತದೆ. ಅದರಿಂದ ಅನ್ನದಾನ ಎಂಬುದು ಪ್ರತಿಯೊಂದು ದೇವಸ್ಥಾನದಲ್ಲಿ ಅನ್ನದಾನ ಆದರೆ ಆಯಾಯ ಒಂದು ಪೂಜೆಯ ಅಂಗವಾಗಿ ಆಗುವಂತಹ ಅನ್ನದಾನವನ್ನು ಸಮಾರಾಧನೆಯಲ್ಲಿ ದೇವರ ಚೈತನ್ಯ, ದೇವರ ಕಲೆ ಅಭಿವೃದ್ಧಿ ಆಗ್ತದೆ. ಕುಡ್ಲ ಬೋಳಾರ ಗ್ರಾಮದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಮಾರ್ನೆಮಿ ಉಚ್ಚಯ ನಡತುಂಡು. ಬುಧವಾರ ಮಾರ್ನೆಮಿದ 7ನೇ ಪೂಜೆ ನಡತಂಡು. ಆಯುಧ ಪೂಜೆ ದಿನ ವರ್ಷಲ ಕ್ಷೇತ್ರಡು ಬಂಡಿ ರಥೋತ್ಸವ ನಡಪುಂಡು. ಕುಡ್ಲದ ಪಿರಾಕದ ಮಾರಿಗುಡಿ ಅದುಪ್ಪನ ಬೋಳಾರ ಗ್ರಾಮದ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಮಾರಿಯಮ್ಮ, ಮಾತಂಗಿ, ಮೈರಾಣಿ ಬೊಕ ದೂತೆ, ರಾಜಗುಳಿಗೆ ಬೊಕ ಎಲ್ಲಮ್ಮ ಇಂಚ ದೈವತೀವೇರ್ನ ಪರಿವಾರ ಇತ್ತದು ವರ್ಷಲ ಮಾರ್ನೆಮಿದ ಉಚ್ಚಯ ನಡಪುಂಡು. ಅಂಚಿನ ಈ ಸರ್ತಿಲ ಮಾರ್ನೆಮಿದ ಉಚ್ಚಯ ನಡತಂದಿತ್ತದು. ಬುಧವಾರ 7ನೇ ದಿನದ ಮಾರ್ನೆಮಿ ಪೂಜೆ ನಡತಂಡು. ಊರ ಪರ ಊರ ಭಕ್ತರು ನಿಚ್ಚಲ ಮಾರಿಗುಡಿ ದೇವಸ್ಥಾನಗೂ ಬರೊಂದಿತ್ತದು. 7ನೇ ಪೂಜೆಗಳ ದಿಂಜ ಜನ ಭಕ್ತಿಯರು ಕ್ಷೇತ್ರೊಡಿತ್ತದೆ. ಶ್ರೀ ಮಾರಿಯಮ್ಮಗ ಕೈ ಮುಗಿದು ಇಂಬು ನಟ್ಟೊಂಡೇರು. ಶ್ರೀ ಮಾರಿಯಮ್ಮ ದೇವಸ್ಥಾನ ಬೋಳಾರದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಅಶೋಕ್ ಕುಮಾರ್, ಕಾರ್ಯತೂವಣ್ಣಾಧಿಕಾರಿ ಶ್ರೀಧರ ಎಸ್ಪಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಎಂ ಭಾಸ್ಕರ್ ರಾವ್, ಗಂಗಾಧರ ಕೋಟ್ಯನ್, ಶ್ರೀಮತಿ ರಮಣಿ ಅಂಚನ್, ಕೇಶವ ಶೆಟ್ಟಿ ಕದ್ರ, ಸುಭಾಷ್ ಚಂದ್ರ ಕಾಂಚನ್ ಬೋಳಾರ, ಶ್ರೀಮತಿ ವನಮಾಲ ವೈ ಸುವರ್ಣ, ವೆಂಕಪ್ಪ ಸೂಟರ್ಪೇಟೆ, ಪ್ರಧಾನ ಪೂಜೆ ಮಲ್ಪನಾರ ನಾರಾಯಣ ವಿ ಭಟ್ ಪುರ್ತುರಿತ್ತೇರು. ನಿಚ್ಚಲ ಭಜನ ಸಂಕೀರ್ತನೆ ಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದುಂಡು. ಬೋಳಾರ ಮಾರಿಯಮ್ಮ ದೇವಸ್ಥಾನಡು ವರ್ಷಲ ಆಯುಧ ಪೂಜೆದ ದಿನ ರಥೋತ್ಸವ ನಡಪಾವೇರು. ಈ ಸರ್ತಿ ಆಯುಧ ಪೂಜೆ 2 ದಿನ ಇತ್ತದು. ಕ್ಷೇತ್ರಡು ಮಾರ್ನೆಮಿದ 10ನೇ ದಿನ ಶನಿವಾರ ಬಯ್ಯ 5 ಗಂಟೆಗೆ ಕ್ಷೇತ್ರದ ಮಾತಂಗಿ ಕಟ್ಟಿಡು ಆಯುಧ ಪೂಜೆ ಆದ ರಾತ್ರಿ 7 ಗಂಟೆಗೆ ಬಂಡಿ ರಥೋತ್ಸವ ನಡಪೆರುಂಡು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲಿಟ್ಟು ಅಕ್ಟೋಬರ್ 11 ಕುಡ್ಲದ ನೆಹರು ಮೈದಾನಡು 3ನೇ ವರ್ಷದ ಕುಡ್ಲದ ಪಿಲಿ ಪರ್ಬ ಆಚರಣೆ ಮಲ್ತದನೆಂದು ಪ್ರತಿಷ್ಠಾನದ ಗಿರಿಧರ ಶೆಟ್ಟಿ ಮಾಹಿತಿ ಕೊಡ್ತಾರೆ. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗಿರಿಧರ ಶೆಟ್ಟಿ ಕುಡ್ಲಡ್ ಸುದ್ದಿ ಕುಟುಡು ಪಾತಿರುದು ಅಕ್ಟೋಬರ್ 11 ಕುಡ್ಲದ ನೆಹರು ಮೈದಾನಡು ನಡಪುನ 3ನೇ ವರ್ಷದ ಕುಡ್ಲದ ಪಿಲಿ ಪರ್ಬದ ಬಗೆಟ್ ಮಾಹಿತಿ ಕೊರಿಯರು. ತುಳುನಾಡದ ನೆಲತ ಪರಂಪರೆ ಆದುಪ್ಪನ ಪಿಲಿಯೇಸ ರಾಷ್ಟ್ರಮಟ್ಟೋಡು ಗುರುತು ಮಂತಂದುಂಡು. ಈ ಪಿಲಿನಲಿಕ್ಕಿದ ಶ್ರೇಷ್ಠತೆಯನ್ನು ನನದ ತಲೆಮಾರ್ಗ ಮುಟ್ಟವನ ಉದ್ದೇಶಡು ಕುಡ್ಲದ ಪಿಲಿ ಪರ್ಬ ನಡಪಾವನಿಲ್ಲ.
ಕರಿನ 2 ವರ್ಷಡು ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನಡು ಶಾಸಕರು ವೇದವ್ಯಾಸ ಕಾಮತ್ ದುಂಬಾಳ್ತೆಡು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಕುಡ್ಲದ ಪಿಲಿ ಪರ್ಬನು ಗೆಲ್ಮೆಡ್ ನಡಪಾದಡು ಈ ಸರ್ತಿ ಶುಕ್ರವಾರ 3ನೇ ವರ್ಷದ ಪಿಲಿ ಪರ್ಬ ಆಚರಣೆ ಮಲ್ತದೆಂದು ಆರಪಂಡೀರು ಜನಕ್ಲೆಗ ಮನೋರಂಜನದ ಒಟ್ಟುಗು ಪಂಥದ ರೂಪೊಡ್ಲ ಪಿಲಿ ಪರ್ಬ ನಡಪಡು ಜಿಲ್ಲೆದ ಪ್ರತಿಷ್ಠಿತ 10 ಪಿಲಿ ಏಸ ಕೂಟದಕ್ಲೆ ಈ ಪಂತುಡು ಪಾಲ್ದೆತೊನ್ವಿರು ತುಳುನಾಡದ ಪೆರ್ಮೆದ ನಟರಾಯ್ನ ರಿಷಬ್ ಶೆಟ್ಟಿ ಬೊಕ್ಕ ರಾಜ್ಬಿ ಶೆಟ್ಟಿ ಸೇರ್ನಂಚ ಕನ್ನಡ ಬೊಕ್ಕ ತುಳು ಸಿನಿಮಾ ರಂಗದ ಪಾಕಜನ ಕಲಾವಿದರು ಬರ್ಪೇರು ಮೈದಾನೋಡು 5,000 ಜನಕ್ಕೆ ಕುಲ್ಲುದು ತೂಯರೆ ಸಜ್ಜಿದ ಗ್ಯಾಲರಿ ವ್ಯವಸ್ಥೆ ಮಲ್ತದೆ ದಾನಿಲೆಗ್ ಬಿನ್ನೆರೆಗ್ ವಿಶೇಷವಾದ ಕುಲ್ಯರ ವ್ಯವಸ್ಥೆ ಉಂಡು ಕಾರ್ಯಕ್ರಮಕ್ಕೂ ಬರೆಯರೆ ಸಾಧ್ಯ ಆವಂದನಕ್ಲೆಗ್ ಇಲ್ಲಡೆ ಕುಲ್ಲುದು ತೂಯರೆ ಸೀದಾ ಪ್ರಸಾರದ ವ್ಯವಸ್ಥೆ ಮಲ್ತದಾಂದು ಗಿರಿಧರ ಶೆಟ್ಟಿ ತೆರಿಪಾಯರು ಪ್ರತಿಷ್ಠಾನದ ಗುರುಕಾರ್ಯರು ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ಅಶ್ವಿತ್ ಕೊಟ್ಟಾರೆ ಜಗದೀಶ್ ಕದ್ರಿ ಲಲಿತ್ ಮೆಂಡನ್ ಶಾನ್ ಕೋಡಿಕೆರೆ ಸುದ್ದಿ ಕೂಟುಡಿದ್ದೇರು 11ನೇ ತಾರೀಕು ಶುಕ್ರವಾರದಂದು ಬೆಳಿಗ್ಗೆ ಗಣಹೋಮ ಗಣಪತಿಯ ಹವನವನ್ನು ಮಾಡಿ ಪ್ರಾರಂಭಿಸಿ 10 ಗಂಟೆಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಒಂದು ಪ್ರಾರಂಭಿಸಲು ನಮ್ಮ ಸಂಸದರಾದ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕರು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಉದ್ಘಾಟಿಸಲಿದ್ದಾರೆ. ನಮ್ಮ ಈ ತುಳುನಾಡಿನ ಒಂದು ಪರಂಪರೆ ಹಾಗೂ ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಪಸರಿಸಲು ಈ ಒಂದು ಉತ್ತಮ ವೇದಿಕೆಯಾಗಿ ನಾವು ಈ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಒಂದು ಹಮ್ಮಿಕೊಂಡಿದ್ದೇವೆ. ಹಾಗೆ 10 ತಂಡಗಳು ಭಾಗವಹಿಸುತ್ತಿವೆ. ಈ ಬಾರಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಕರಾವಳಿಯ ಹೆಮ್ಮೆಯ ರಿಷಬ್ ಶೆಟ್ಟಿಯವರು ಆಗಮಿಸುತ್ತಿರುವರು ಹಾಗೂ ಹಲವಾರು ಕಲಾವಿದರು ನಮ್ಮ ತುಳುನಾಡಿನ ಕಣ್ಮಣಿ ರಾಜ್ಬಿ ಶೆಟ್ಟಿಯವರು ಆಗಮಿಸಲಿದ್ದಾರೆ. ಕುದ್ರೋಳಿ ಕ್ಷೇತ್ರದ ಕೈತಲು ಉಪನ ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರ ದಳವಾಯಿ ತೋಟ ಮುಲ್ಪ ಮಾರ್ನಿಮಿದ ಉಚ್ಚಯ ಕರಿತಂದುಳ್ಳೇರು ಅಂಗಾರೆ ರಾತ್ರಿ ದುರ್ಗಾ ನಮಸ್ಕಾರ ಬೊಕ್ಕ ಅಲಂಕಾರ ಪೂಜೆ ನಡಪಾಯರು. ಶ್ರೀ ಆದಿಶಕ್ತಿ ಪಾರ್ವತಿ ಪರಮೇಶ್ವರಿಗೆ ಸಂಬಂಧಪಟ್ಟನ ದೇವಸ್ಥಾನ ಕ್ಷೇತ್ರೋಳಿಡು ಮಾರ್ನಿಮಿದ ಉಚ್ಚಯ ದೈವಸ್ಥಾನೋಳಿಡು ಮಾರ್ನಿಮಿ ಕರಿಪುನ ನಡತನುಂಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕೈತಲ್ದ ದಳವಾಯಿ ತೋಟ ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರಡು ಮಾರ್ನಿಮಿದಲ್ಲೇ ಕೊಡು ವಿಶೇಷ ಪೂಜೆ ಆರಾಧನೆ ಮಲ್ತೊಂದುಲ್ಲೇರು. ನಿಚ್ಚಲ ವಿಶೇಷ ಪೂಜೆ ಹೋಮ ಹವನ ನಡಪಾದು ಮಾರ್ನಿಮಿದ ಪೂಜೆ ದೀವಂದಿರು ಅಂಗಾರೆ ಪುರ್ತು ಕಂತು ನಡೆದು ಬೊಕ್ಕ ದುರ್ಗಾ ನಮಸ್ಕಾರ ಬೊಕ್ಕ ಅಲಂಕಾರ ಪೂಜೆ ದೇರೆಬೈಲು ಶಿವಪ್ರಸಾದ್ ತಂತ್ರಿಯರ್ನ ಪೌರೋಹಿತ್ಯೋಡು ನಡಪಾಯರು. ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರದ ಗುರುಕಾರ್ಯರು ನರೇಂದ್ರ ಕುಮಾರ್ ಕಾರ್ಯಂತ್ರಿ ಪ್ರವೀಣ್ ಕುಮಾರ್ ಪಣವ ಅಧಿಕಾರಿ ಸೂರಜ್ ಕುಮಾರ್ ಕಲ್ಯ ದುಂಬಾಳ್ತಡೆ ಮಾತ ಸದಸ್ಯರು ಇತ್ತದು ಈ ವಿಶೇಷ ಕಾರ್ಯಕ್ರಮ ನಡೆತಂಡು ಕುದ್ರೋಳಿ ದೇವಸ್ಥಾನ ತಾಪನೆಡು ಕೈ ಜೋಡ್ಸಾದ್ನ ಧೂಮಪ್ಪ ಪನ್ಪನಾರ್ ದಳವಾಯಿ ತೋಟ ಜಾಗೆಡು ಭೂಮಿಗರ್ತೊಂದು ಪುನಗ ಮಣ್ಣದ ಆಡಿಟ್ ಶ್ರೀ ಭದ್ರಕಾಳಿ ದೇವಿನ ಮೂರ್ತಿ ಕದಿತದೆ ಉಂಡು ಜೈನ ದಳವಾಯಿ ಒರಿ ಆರಾಧನೆ ಮಲ್ತನೆತ್ತಿನ ದೇವಿಯಿಂದ ಅಷ್ಟಮಂಗಳ ಪ್ರಶ್ನೆ ತೂಜಿದು ಬೈದಿಂಡು ಸುಮಾರು 6,000 ವರ್ಷ ಪಿರಾಕದ ಈ ದೇವಿನ ಮೂರ್ತಿನ ಪ್ರತಿಷ್ಠೆ ಮಲ್ತದು ನಂಬೆರೆ ಶುರು ಮಲ್ತದಿರು ಮುಲ್ಪ ಭಕ್ತಿರ್ನ ಇಷ್ಟಾರ್ಥ ಕೈ ಸೇರುಂಡು ಒಂದು ಪನ್ಪುನ ನಂಬಿಕೆ ಇತ್ತದು ಕ್ಷೇತ್ರಕ್ಕೂ ನಿಚ್ಚಲ ಭಕ್ತಿರು ಬರೊಂದುಲ್ಲೇರು. ಶ್ರೀ ಭದ್ರಕಾಳಿ ಧೂಮಾವತಿ ಕ್ಷೇತ್ರ ಕುದ್ರೋಳಿ, ಇದು ನಮ್ಮ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಪಕ್ಕದಲ್ಲಿ ಇರುವಂಥ ಕ್ಷೇತ್ರ. ಇಲ್ಲಿ ಸಾಧಾರಣ ಒಂದು 700 ವರ್ಷಗಳ ಇತಿಹಾಸ ಇರುವಂಥ ಪುಣ್ಯಕ್ಷೇತ್ರ ಇದು. ಇಲ್ಲಿ ಅಂದರೆ ಹಿಂದಿನ ಒಂದು ಪ್ರತೀತಿ ಇದೆ, ಇಲ್ಲಿ ಬಂದು ಭಕ್ತರು ಏನಾರು ಕೇಳಿದರೆ ಅವ್ರದ್ದು ಇಷ್ಟಾರ್ಥ ನೆರವೇರ್ತದೆ, ಅಭಿಷ್ಟ ನೆರವೇರ್ತದೆ ಅಂತ. ಅದಕ್ಕೆ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ ಬರ್ತಾರೆ. ಈಗ ನವರಾತ್ರಿ ಉತ್ಸವದ 9 ದಿವಸ ನವರಾತ್ರಿ ಉತ್ಸವದ ಸಮಯದಲ್ಲಿ 9 ದಿವಸನೂ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಹೂವಿನ ಪೂಜೆ ಆಗಲಿ, ಸರ್ವಸೇವೆ ಆಗಲಿ, ಅಥವಾ ಇವತ್ತು ವಿಶೇಷವಾಗಿ ದುರ್ಗಾ ನಮಸ್ಕಾರ ಪೂಜೆ ಇತ್ತು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ, ಸೇವೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಕಾರಣಕ್ಕೆ ಅಂದರೆ ಒಂದು ಭಕ್ತಾದಿಗಳು ಬಂದು ಏನಾದರೂ ಒಂದು ಕೇಳಿದರೆ ನೆರವೇರ್ತದಂಥ ಒಂದು ಪ್ರತೀತಿ ಇದೆ ಹಿಂದಿನಿಂದಲೂ. ಇದು ಅನಾದಿ ಕಾಲದಿಂದ ನಮ್ಮ ಕುಟುಂಬದ ಸರ್ ನಡೆಸ್ಕೊಂಡು ಬರ್ತಾಯಿದ್ದು ದೇವಸ್ಥಾನ.
ಈಗ ನಾವು ಇದೆಲ್ಲ ಮಾಡ್ತಾ ಇದ್ದೇವೆ. ಕುಡ್ಲದ ಬಜಾಲ್ ಕಾಲಭೈರವ ಫ್ರೆಂಡ್ಸ್ ಮಂಗಳೂರು ದಸರಾ ಲೆಕ್ಕೊಡು ಸುರೂತ ವರ್ಷದ ಪಿಲಿ ಏಸ ಪಾಡ್ಯರೆ ಅಟ್ಟನೆ ನಡಪಾದಂಡು ಬಜಾಲ್ ಟೈಗರ್ಸ್ ಪಿಲಿ ಏಸ ಸೇವೆದ ಊದು ಪೂಜೆ ಅಕ್ಟೋಬರ್ 11 ಶುಕ್ರವಾರ ರಾತ್ರಿ 7 ಗಂಟೆಗೆ ಬಜಾಲ್ ಭಟ್ರಬೊಟ್ಟು ಕೋರ್ದಬ್ಬು ದೈವಸ್ಥಾನ ಮಾರ್ಗುಡು ನಡಪುಣ್ಣದು ಕಾಲಭೈರವ ಫ್ರೆಂಡ್ಸ್ ದ ಪ್ರಕಟಣೆ ತೆರಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.